ವ್ಯಕ್ತಿ ಮೊಂಕಾಗಿರೋದು ಗೊತ್ತಾಗುತ್ತೆ, ರೋಗಿಯಾಗಿರೋದು ಗೊತ್ತಾಗುತ್ತೆ, ಚಟುವಟಿಕೆ ಇಲ್ಲದೆ ಇರೋದು ಗೊತ್ತಾಗುತ್ತೆ, ಮಹಾ ಉತ್ಸಾಹಿಯಾಗಿರೋದು ಗೊತ್ತಾಗುತ್ತೆ. ಈ ಗುಣಗಳನ್ನು ನಾವು ಕಾಣುತ್ತೇವೆ. ಕೃಷ್ಣ 14ನೇ ಅಧ್ಯಾಯವನ್ನು ಆರಂಭ ಮಾಡ್ತಾ ಅದಕ್ಕೆ ಹೆಸರು ಕೊಟ್ಟಿದ್ದು, ಕೃಷ್ಣ ಹೆಸರು ಕೊಟ್ಟಿದ್ದ ಆಮೇಲೆ ಅವರು ಕೊಟ್ಟರು, ಗುಣತ್ರಯ ವಿಭಾಗ ಯೋಗ ಅಂತ ಕರೆದರು. ಒಬ್ಬ ವ್ಯಕ್ತಿಯ ಇಡೀ ಶರೀರ, ಆತನ ಇಡೀ ಮನಸ್ಸು, ಮನಸ್ಸಿನ ಚಿಂತನೆ, ನಡೆಸ್ತಕ್ಕಂಥ ಆಟ ಓಟ ಪಾಠ ಎಲ್ಲವೂ ಈ 3 ಗುಣಗಳಿಂದ ಕೂಡಿದೆ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವತಿಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಃ ಪಿತಾ. ಬಹಳ ಧಾತು ಅದ್ರಿ. ನಾವು ಸುಮ್ಮನೆ ದೈವವನ್ನು ನಮ್ಮ ಅಪ್ಪ ಅಂತ ಕರೆಯಲ್ಲ. ನೀನೇ ಅಪ್ಪ, ನೀನೇ ನಮ್ಮಮ್ಮ ಅಂತ ಎಲ್ಲವೂ ನೀನೇ, ಹೀಗೆ ನಾವು ಹೇಳ್ತೀವಲ್ಲ ಶ್ಲೋಕಗಳು. ತ್ವಮೇವ ಮಾತಾ ಪಿತಾ ತ್ವಮೇವ ಹೀಗೆಲ್ಲ ಹೇಳ್ತೀವಲ್ಲ. ಅದೆಲ್ಲ ಹೇಳ್ಕೊಟ್ಟಿದ್ದು ಕೃಷ್ಣ. ಅಹಂ ಬೀಜ ಪ್ರದಃ ಪಿತಾ. ಮೊನ್ನೆ ವಿಷ್ಣು ಅಂದ್ರೆ ಅರ್ಥ ಏನು ಅಂತ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರ ದೇಹದ ಒಳಗೆ ಇರತಕ್ಕಂಥ ಜೀವ ಯಾರಿಗೆ ಇಟ್ಟಿದ್ದು ಅಂದ್ರೆ ಕೃಷ್ಣ ನಾನು ಅಂತ ಹೇಳ್ತಾನೆ. ಅದಕ್ಕೆ ವಿಶತೀತಿ ವಿಷ್ಣು ಅಂತ ಹೇಳ್ತಾರೆ. ವಿಶತಿ ಅಂದ್ರೆ ನಮ್ಮಲ್ಲಿ ಪ್ರವೇಶ ಮಾಡತಕ್ಕಂಥದ್ದು, ಪ್ರವೇಶನ ವಿಶತಿ. ಅಹಂ ಬೀಜ ಪ್ರದಃ ಪಿತಾ. ಸಚರಾಚರವಾಗಿರತಕ್ಕಂತಹ ಪ್ರಾಣಿ ಕೋಟಿ ಏನಿದೆ, ಒಂದು ಕಪ್ಪೆ, ಒಂದು ಸಿಂಹ, ಒಂದು ಹಾವು, ಒಂದು ನರಿ, ಮನುಷ್ಯ, ಕಾಗೆ, ಗುಬ್ಬಿ, ಹಲ್ಲಿ, ಯಾವುದೇ ತಗೊಳ್ಳಿ, ಸರ್ವಯೋನಿಷು ಕೌಂತೆಯ ಸೃಷ್ಟಿಯ ಅಂಗವಾಗಿರತಕ್ಕಂಥದ್ದರಿಂದ ಏನು ಉತ್ಪತ್ತಿಯಾಗಿದೆಯೋ, ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವತಿಯ. ಸಂಭವ ಹುಟ್ಟುದು, ಒಂದು ಆಕಾರವನ್ನು ತಗೊಂಡು ಹುಟ್ಟುತ್ತೆ. ಮೂರ್ತಯ ಸಂಭವತಿಯ ಅಹಂ ಬೀಜ ಪ್ರದಃ ಪಿತಾ. ನಾನು ಪ್ರತಿಯೊಂದರಲ್ಲಿಯೂ ನನ್ನ ಬೀಜೋತ್ಪಾದನೆಯನ್ನು ಮಾಡ್ತೀನಿ. ನಾನೇ ಅಪ್ಪ. ಸಕಲ ಜೀವಕೋಟಿಗೂ ನಾನೇ ತಂದೆ. ಪ್ರಕೃತಿ ಎನ್ನತಕ್ಕಂಥದ್ದು ಯೋನಿ, ಪ್ರಕೃತಿ ಎನ್ನತಕ್ಕಂಥದ್ದು ಸೃಷ್ಟಿ ಕ್ಷೇತ್ರ. 13ನೇ ಅಧ್ಯಾಯದಲ್ಲಿ ಮಾತಾಡಿದ ಕ್ಷೇತ್ರ. ಬೀಜ ಇದೆ, ಬೀಜ ಗಿಡ ಆಗಲ್ಲ. ಬೀಜ ಒಂದು ಗಿಡವಾಗಬೇಕಿದ್ದರೆ ಮಣ್ಣಿನೊಳಗೆ ಹಾಕಬೇಕು. ಅದು ಪ್ರಕೃತಿ. ಬರೀ ಗಂಡು ಸೃಷ್ಟಿ ಮಾಡೋಕ್ಕಾಗಲ್ಲ. ಹೆಣ್ಣಿನ ಕ್ಷೇತ್ರದಲ್ಲಿ ವ್ಯಾಪನೆ ಆಗಬೇಕು, ಆಗಲೇ ಸೃಷ್ಟಿ ಆಗಬೇಕು. ಹೀಗಾಗಿ ಇದನ್ನ ಪ್ರಕೃತಿ ಮತ್ತು ಪುರುಷರ ಸಂಯೋಗ ಅಂತ ಕರೀತಾರೆ. ಸೃಷ್ಟಿಕ್ರಿಯೆ ಎನ್ನತಕ್ಕಂಥದ್ದು ಪ್ರಕೃತಿ ಹಾಗೂ ಪುರುಷರ ಸಂಯೋಗ. ಈ ಪುರುಷನಾಗಿರತಕ್ಕಂಥ ವಿಷ್ಣು ಬೀಜವಾಪನೆಯನ್ನು ಎಲ್ಲಿ ಮಾಡ್ತಾನೆ ಅಂದ್ರೆ ಪ್ರಕೃತಿಯಲ್ಲಿ ಮಾಡುತ್ತಾನೆ. ಪ್ರಕೃತಿಯನ್ನು ಬ್ರಹ್ಮನ್ ಅಂತ ಕರೀತಾನೆ. ಈ ಇಡೀ ಪ್ರಕೃತಿಯಲ್ಲಿ ವಿಷ್ಣು ತನ್ನ ಅಂಶವನ್ನು ಸ್ಥಾಪನೆ ಮಾಡುತ್ತಾನೆ. ಈಗೊಂದು ಕ್ಷೇತ್ರ ಇದ್ರೆ ಆ ಕ್ಷೇತ್ರದೊಳಗೆ ಬೀಜವನ್ನ ವಿಷ್ಣು ಪ್ರಯೋಗ ಮಾಡ್ತಾನೆ. ಈಗ ತಿಳ್ಕೊಳ್ಬೇಕಾದ್ದು 2 ಭಾಗ, ಒಂದು ಪ್ರಕೃತಿ, ಇನ್ನೊಂದು ಪುರುಷ. ಒಂದು ವಿಷ್ಣು, ಇನ್ನೊಂದು ಪ್ರಕೃತಿ, ಇನ್ನೊಂದು ನಿಸರ್ಗ. ಈ 2ರ ಸಂಯೋಗದಿಂದ ಒಂದು ಸೃಷ್ಟಿಯಾಗಿದೆ. ಆಗ ವಿಷ್ಣುವಿನದೇ ಶಕ್ತಿ ಇದ್ದರೂ, ವಿಷ್ಣುವೇ ನಿಮ್ಮಲ್ಲಿ ಪ್ರಭಾವ ಬೀರಿದರೂ ಪ್ರಕೃತಿ ಪ್ರಭಾವ ಒಂದಷ್ಟಾಗುತ್ತೆ. ಈ ಪ್ರಕೃತಿ ಅಂದ್ರೆ ಏನಪ್ಪಾ ಅಂದ್ರೆ ಸತ್ವಂ ರಜಸ್ತಮ ಇತಿ ಗುಣಾಃ ಸಂಭವಾಃ. ಈ ಪ್ರಕೃತಿಯಿಂದ ಈ 3 ಗುಣಗಳು ಆ ಬೀಜದ ಸುತ್ತಲೂ ಸೇರಿಕೊಳ್ಳುತ್ತದೆ. ಒಂದು ಜೀವಕೋಶ, ಜೀವಕೋಶದಲ್ಲಿ ಒಂದು ಕೇಂದ್ರ, ಆ ಕೇಂದ್ರದಲ್ಲಿ ವಿಷ್ಣು ಬೀಜವನ್ನು ಸ್ಥಾಪನೆ ಮಾಡಿದರೆ ಆ ಜೀವಕೋಶದ ಸುತ್ತ
ಸುತ್ತಲೂ ಇರತಕ್ಕಂತಹ ಪ್ರಕೃತಿ ತನ್ನ ಪ್ರಭಾವದಿಂದ ಬೀಜವನ್ನು ಬೆಳೆಸುತ್ತದೆ. ಹಾಗೆ ಬೆಳೆಸಿದಾಗ ಪ್ರಕೃತಿಯಿಂದ ಬರತಕ್ಕಂತಹ ಗುಣಗಳು ಬಂದು ಸೇರ್ಕೊಳ್ಳುತ್ತೆ. ಸತ್ವಂ ರಜಸ್ತಮ, ಸತ್ವಗುಣ ಹಾಗೂ ರಜೋಗುಣ ಹಾಗೂ ತಮೋಗುಣ, ಈ ಮೂರು ಗುಣಗಳು ಬಂದು ಪ್ರತಿಯೊಬ್ಬ ಜೀವಿಯಲ್ಲಿಯೂ ಸೇರುತ್ತದೆ. ಯಾವುದೇ ಒಂದೇ ಒಂದು ಗುಣ ಯಾರೊಬ್ಬರಲ್ಲಿಯೂ ಇರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮೂರೂ ಗುಣಗಳು ಇರುತ್ತದೆ. ಈ ಮೂರೂ ಗುಣಗಳು ಇದ್ದಾಗ ಕೆಲವರಲ್ಲಿ ಒಂದೊಂದು ಗುಣ ಜಾಸ್ತಿ ಆಗುತ್ತೆ, ಇನ್ನೆರಡು ಗುಣ ಕಡಿಮೆ ಇರುತ್ತೆ. ರಾವಣ, ಕುಂಭಕರ್ಣ, ವಿಭೀಷಣ. ಕುಂಭಕರ್ಣ ಮೂರು ಜನ ಅಣ್ಣ ಬಂದ್ರೆ, ಮೂರು ಗುಣಗಳ ಪ್ರತೀಕ. ವಿಭೀಷಣ ಸತ್ವಗುಣದ ಪ್ರತೀಕ, ಕುಂಭಕರ್ಣ ತಮೋಗುಣದ ಪ್ರತೀಕ, ರಾವಣ ರಜೋಗುಣದ ಪ್ರತೀಕ. ಕುಂಭಕರ್ಣ ಸದಾ ನಿದ್ದೆ, ಪ್ರಮಾದಾಲಸ್ಯ ನಿದ್ರಾಭಿ, ಮುಂಗು ಬಿದ್ಕೊಳ್ಳೋದು, ನಿದ್ದೆ ಮಾಡೋದು. ಸಾಮಾನ್ಯ ನಮ್ಮನ್ನು ನೋಡ್ತೀವಿ ನಾವು ಜನರನ್ನು, ಯಾಕೆ ಅಷ್ಟು ನಿದ್ದೆ ಮಾಡ್ತಾನೆ ನೀವು, ಎಷ್ಟು ಶತ ಸೋಮಾರಿ ಅಂತೀವಿ ನಾವು. ತಮೋಗುಣ ಜಾಸ್ತಿ ಇರ್ತಕ್ಕಂಥದ್ದು. ರಾವಣ ಏನು ಕುಣಿತಾ ಇರ್ತಾನೆ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು, ಕಣ್ ಕಡೆ ಎಲ್ಲ ಚಿನ್ನ ತಗೊಂಡ್ ಬರ್ಬೇಕು, ಕಣ್ಣ ಸುಂದರವಾದ ಹೆಂಗಸನ್ನ ಎತ್ಕೊಂಡು ಬರ್ಬೇಕು, ಯಜ್ಞ ಯಾಗಗಳನ್ನು ಹಾಳು ಮಾಡಬೇಕು. ರಜಸ್ಸು. ವಿಭೀಷಣ ತುಂಬಾ ಸಾತ್ವಿಕನಾಗಿತ್ತು. ಈ ಮೂರು ಗುಣಗಳಲ್ಲಿ ಸತ್ವಗುಣ ಸ್ವಲ್ಪ ಪರವಾಗಿಲ್ಲ, ಹಾಗಂತ ಅದು ಒಳ್ಳೆಯದು ಅಂತ ಅರ್ಥ ಅಂತ. ಅದಕ್ಕೆ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನೋಡಯ್ಯ, ವೇದ ತುಂಬಾ ವರ್ಣನೆ ಮಾಡಿರತಕ್ಕಂಥದ್ದು ಮೂರು ಗುಣಗಳನ್ನು. ಆ ಮೂರು ಗುಣಗಳೇ ನಿನ್ನಲ್ಲಿದೆ. ಒಬ್ಬರಲ್ಲಿ ಸತ್ವಗುಣ ಜಾಸ್ತಿ ಇರುವುದು, ಇನ್ನೊಬ್ಬರಲ್ಲಿ ರಜಗುಣ ಜಾಸ್ತಿ ಇರುವುದು, ಇನ್ನೊಬ್ಬರಲ್ಲಿ ತಾಮೋ ಗುಣ ಜಾಸ್ತಿ ಇರುವುದು. ಅಂತೂ ಗುಣ ಇದೆ. ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬದ್ಧನಾತಿ ಜ್ಞಾನ ಸಂಗೇನ ಚಾನಘ. ಅನಘ ಅಂದ್ರೆ ಪಾಪ ಮಾಡದೆ ಇರು. ಅರ್ಜುನ ಕೇಳಿಸ್ಕೋ, ಸತ್ವಗುಣ ಯಾರಲ್ಲಿ ಜಾಸ್ತಿ ಇರುತ್ತದೆಯೋ ತತ್ರ ಸತ್ವಂ ನಿರ್ಮಲತ್ವ, ಅದು ಶುದ್ಧವಾಗಿರುತ್ತೆ ಸತ್ವಗುಣ. ಪ್ರಕಾಶಗಮನಾಮಯ, ಅವನು ತೇಜಸ್ವಿಯಾಗಿರುತ್ತಾನೆ. ಆದರೆ ಸುಖ ಸಂಗೀನ ಬದ್ಧನ, ಬದ್ಧನ ಅಂತಿದ್ರೆ ಬಂಧನ, ಅವನು ಸುಖದ ಜೊತೆಗೆ ಬಂಧಿತನಾಗಿರ್ತಾನೆ. ಜ್ಞಾನ ಸಂಗೀನ ಚಾಲಕ, ಜ್ಞಾನಿ ಅನ್ನತಕ್ಕಂಥದ್ರೊಳಗೆ ಬಂಧಿತನಾಗ್ಬಿಡ್ತಾನೆ. ಮೂರು ಗುಣಗಳಲ್ಲಿ ಸತ್ವಗುಣ ಶ್ರೇಷ್ಠವಾದದ್ದೇ, ಎರಡನೇ ಮಾತಿಲ್ಲ. ಆದರೆ ಅಲ್ಲೊಂದು ದೊಡ್ಡ ಸಮಸ್ಯೆ ಏನಿದೆ ಅಂದ್ರೆ, ಸತ್ವಗುಣ ಜಾಸ್ತಿ ಆಗಿರುವವನು ಜ್ಞಾನಿಯಾಗಿ ಬಿಟ್ಟರೆ ಅಹಂಕಾರ ಅವನು ತುಂಬಿಕೊಳ್ಳುತ್ತೆ. ಅವನಿಗೆ ದೇವರದಿಂದ ದುಡ್ಡು ಬಂದು ಬಿಟ್ಟರೆ ಸುಖದ ವ್ಯಾಮೋಹ ಸೃಷ್ಟಿಯಾಗುತ್ತೆ. ಸತ್ವಗುಣವೇ ಒಳ್ಳೆಯದೇ, ಆದರೆ ಈ ಎರಡು ದೋಷಗಳು ಅದರಲ್ಲಿದೆ. ರಜೋಗುಣ ಜಾಸ್ತಿ ಆದರೆ ಕರ್ಮ ಸಂಗೀಷು ಜಾಯತೆ. ಕೆಲಸ 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 ಕೆಲಸ, ಅವನ ಕೆಲಸದ ಜೊತೆಗೆ ಬಂಧಿತನಾಗಬೇಕು. ತಮೋಗುಣಿಯಾದರೆ ಪ್ರಮಾದಾಲಸ್ಯ ನಿದ್ರಾಭಿ, ಏನೋ ಮಾಡೋದು ಏನೋ ಎಡವಟ್ಟು ಮಾಡ್ಕೊಳ್ತಾನೆ. ಆಲಸ್ಯ, ಬಹಳ ಸೋಮಾರಿತನ ಇರುತ್ತೆ. ನಿದ್ರೆ ಹೊಡಿದೆ. ಈ ಮೂರು ಗುಣಗಳೂ ಕೆಟ್ಟದ್ದೇ. ಸತ್ವಗುಣ ರಜೋಗುಣ ಮತ್ತು ತಮೋ ಗುಣಗಳಿಗೆ ಹೋಲಿಸಿದ್ರೆ ದೊಡ್ಡದು, ಹೋಲಿಸಿದ್ರೆ ಒಳ್ಳೆಯದು. ಆದ್ರೆ ಅದೇ ಪ್ರಧಾನ ಅಲ್ಲ, ಅದನ್ನೂ ಬಿಡಬೇಕು. ನೀವು ಮೂರು ಗುಣಗಳನ್ನು ಅಧ್ಯಯನ ಮಾಡಿದರೆ ತಮೋ ಗುಣದಿಂದ ಏನಾಗುತ್ತೆ,
ನಿಮ್ಮಿಂದ ಬೇರೆಯವರಿಗೆ ಅಷ್ಟು ಹಾನಿ ಇಲ್ಲ. ನೀವು ಗೊರಟೆ ಹೊಡಿತಾ ಇರ್ತೀರಿ, ನೀವೇನು ಹೆಚ್ಚು ಕೆಲಸ ಮಾಡೋಕೆ ಹೋಗಲ್ಲ, ಎಲ್ಲದರಲ್ಲಿ ಆಲಸ್ಯ ಇರ್ತೀರಿ. ಅದರಿಂದ ನಿಮಗೆ ತೊಂದರೆಯೇ ವಿನಃ ಪಕ್ಕದವರಿಗೆ ಏನು ತೊಂದರೆ ಇಲ್ಲ. ಇದ್ದೇ ಹೊಡಿತಾ ಇರ್ತೀರಿ, ಬೇರೆಯವರಿಗೆ ಏನು ತೊಂದರೆ ಇಲ್ಲ, ತೊಂದರೆ ಆಗುತ್ತೆ. ರಜೋಗುಣದಲ್ಲಿ ಏನಾಗುತ್ತೆ, ಬೇರೆಯವರಿಗೆ ಹಾನಿಯಾಗುತ್ತದೆ. ನಿಮ್ಮಲ್ಲಿ ಕೋಪ ಜಾಸ್ತಿ ಇರುತ್ತೆ, ನಿಮ್ಮಲ್ಲಿ ಸಂಗ್ರಹ ಜಾಸ್ತಿ ಇರುತ್ತೆ, ನಿಮ್ಮಲ್ಲಿ ಕಿತ್ತಾಡ್ತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ. ಸತ್ವಗುಣ ಜಾಸ್ತಿ ಇದ್ರೆ ಕಿತ್ತಾಟ ಆಗುವುದು ಅಥವಾ ಬೇರೆಯವರನ್ನು ಬೈಯೋದು, ದರ್ಪ ತೋರಿಸೋದು ಅದೆಲ್ಲ ಇರಲ್ಲ. ಆದರೆ ನಿಮಗೆ ಅಹಂಕಾರ ಇರುತ್ತೆ. ನಿಮ್ಮಲ್ಲಿ ಸಿರಿ ಜಾಸ್ತಿ ಇದ್ರೆ ಒಂಥರ ಗರ್ವ, ಜ್ಞಾನ ಜಾಸ್ತಿ ಇದ್ರೆ ನೀವು ಮಹಾ ಬೃಹಸ್ಪತಿಯಿಂದ ಕಲಿತು ಹೋಗ್ತೀರಿ. ಒಟ್ಟಿನಲ್ಲಿ ಮೂರು ಗುಣಗಳು ಕೆಟ್ಟದ್ದೇ. ಅದಕ್ಕೆ ಕೃಷ್ಣ ಹೇಳಿದ ತ್ರೈಗುಣ್ಯ ವಿಷಯ ವೇದ. ವೇದದ ತುಂಬಾ ಇರತಕ್ಕಂಥದ್ದು ಈ ಮೂರು ಗುಣಗಳ ಚಿಂತನೆಯೇ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ಮೂರು ಗುಣಗಳು ಇಲ್ಲದೆ ಇರದ ಪ್ರಯತ್ನ ಮಾಡಿ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ನೀನು ನಿರ್ದ್ವಂದ್ವೋ, ದ್ವಂದ್ವ ಇರಬಾರದು. ನಿತ್ಯ ಸತ್ವಸ್ಥೋ, ಯಾವುದು ಶಾಶ್ವತವೋ, ಯಾವುದು ನಿತ್ಯವೋ, ಯಾವುದು ನಿರಂತರವೋ, ಯಾವುದು ಸನಾತನವೋ ಅದರೊಳಗೆ ಬದುಕಲಿಕ್ಕೆ ಪ್ರಯತ್ನ ಪಡು. ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವ. ಯೋಗಕ್ಷೇಮದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಆತ್ಮವಂತನಾಗು. ಬೇರೆ ಈ ಶ್ಲೋಕನ ಸ್ವಲ್ಪ ವಿವರಣೆ ಕೊಟ್ಟು ಹೇಳಿ 14ನೇ ಅಧ್ಯಾಯದ ಇನ್ನೊಂದು 2 ಅಂಶಗಳನ್ನ ನಾನು ನಾಳೆ ಮುಗಿಸಿ ಪುರುಷೋತ್ತಮ ಪ್ರಾಪ್ತಿಯೋಗ್ಯ ಹೋಗೋಣ ಅಂತ ಹೇಳ್ತಾ ಎಷ್ಟು ದಿವಸ ಇರೋದು. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣುಚೇ ಶಂಕರ ವಾಯುಜಲ ಗಗನ ಅನಲ ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನ ರೂಪು ನೂರರ ಶುದ್ಧ ಚೈತನ್ಯಗೆ ನಮೋ. ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದೆಯಾ, ಸರಿಯಾಗಿ ಕೇಳಿಸ್ತಾ ಇದ್ದೀರಿ? ಸರಿಯಾಗಿದೆಯಾ? ನನಗೆ ಬಹಳ ಜಾಸ್ತಿ ಅನಿಸ್ತದೆ. ನಿನ್ನೆ ಕೃಷ್ಣ ಕೊಟ್ಟ ಸೂಚನೆಯಂತೆ ವೈದಿಕವಾಗಿ ವಿಶೇಷವಾಗಿ ಔಪನಿಷತ್ತಿ ಹಿನ್ನೆಲೆಯಲ್ಲಿ ಹಾಗೂ ಬ್ರಹ್ಮಸೂತ್ರಗಳ ಪ್ರಾರಂಭದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂದರೆ ಏನು ಅನ್ನುವುದನ್ನ ತುಸು ವಿಸ್ತಾರವಾಗಿ ನೋಡಿದ್ದಾಯಿತು. ಒಂದೇ ಶ್ಲೋಕವನ್ನ ನಾವು ಚರ್ಚೆ ಮಾಡಿದ್ದಾಯಿತು. ಅಷ್ಟು ಆಳವಾಗಿ, ಅಷ್ಟು ತೀಕ್ಷ್ಣವಾಗಿ, ಅಷ್ಟು ಗಾಢವಾಗಿ, ಅಷ್ಟು ವಿಸ್ತಾರವಾಗಿ, ಅಷ್ಟು ವೈಭವದಿಂದ ಇರತಕ್ಕ ಶ್ಲೋಕ ಅದು ಅನ್ನುವುದನ್ನು ನಾನು ನೆನ್ನೆ ಹೇಳಿದೆ. ಅದಾದ ಮೇಲೆ ಈಗ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಇವುಗಳನ್ನೆಲ್ಲ ಕೃಷ್ಣ ತನ್ನ ಮಾತುಗಳಲ್ಲಿ ವರ್ಣಿಸ್ತಾನೆ. ಮೊದಲು ಪ್ರಪಂಚದ ಆದಿಮ ದಾರ್ಶನಿಕ ಸಾಹಿತ್ಯವಾಗಿರತಕ್ಕ ವೇದಗಳಲ್ಲಿ ಏನ್ ಹೇಳಿತು ಅನ್ನುವುದನ್ನು ಹೇಳಿದಾಗ, ಎರಡನೆಯ ಹಂತದಲ್ಲಿ ವೇದವ್ಯಾಸ ಮಹರ್ಷಿಗಳು ರಚಿಸಿರತಕ್ಕಂತಹ ಉಪನಿಷತ್ತುಗಳನ್ನು ಆಚರಿಸಿರತಕ್ಕಂತಹ 555 ಸೂತ್ರಗಳನ್ನು ಹೊಂದಿರತಕ್ಕಂಥ ಬ್ರಹ್ಮಸೂತ್ರಗಳ ಬಗ್ಗೆ ಮಾತಾಡ. ಈಗ ತಾನು ಹೇಳ್ತಾ ಇದ್ದಾನೆ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನಾಜ್ಞೇಯ ಅಂದರೆ ಏನು. ಇದು ಈಗ ಶುರುವಾಗ್ತಕ್ಕಂಥದ್ದು ಕೃಷ್ಣನ ಮಾತು. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು,
ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈತ್ಯ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಸ್ಥಿತಿಃ ಏತತ್ ಕ್ಷೇತ್ರಂ ಸಮಾಸೇನ. ನೋಡಪ್ಪ, ಕ್ಷೇತ್ರ ಅಂದ್ರೆ ಇದು. ಕ್ಷೇತ್ರ ಅಂದ್ರೆ ಏನು ಅಂದ್ರೆ ಬಹಳ ವಿವರವಾಗಿ ಪ್ರಧಾನ ಶೀರ್ಷಿಕೆಗಳಲ್ಲಿ ಹೇಳ್ತೀನಿ, ಕೇಳಿಸ್ಕೊ. ಮಹಾಭೂತ, ಅಹಂಕಾರ, ಬುದ್ಧಿ ಅವ್ಯಕ್ತ, ಇಂದ್ರಿಯಾಣಿ ದಶೈತೆ, ಇಂದ್ರಿಯ ಗೋಚರ, ಇಚ್ಛಾ ದ್ವೇಷಂ ಸುಖಂ ದುಃಖಂ ಸಂಘಾತ ಚೇತನ ಧೃತಿ ಇತಿ ಕ್ಷೇತ್ರಂ. ಮೇಲ್ನೋಟಕ್ಕೆ ಇದು ಕ್ಷೇತ್ರ, ಇದು ದೇಹ, ಇದು ಶರೀರ, ಇದು ತನು ಅಂತ ಅಂದರೂ ಇದರಲ್ಲಿ ಈಗ ಹೇಳಿರತಕ್ಕಂತಹ ಎಲ್ಲ ಅಂಶಗಳು ಇದೆ. ಅದು ಕ್ಷೇತ್ರ ಅಂದ್ರೆ. ಮೊಟ್ಟ ಮೊದಲನೆಯದಾಗಿ ಮಹಾಭೂತ. ಭೂಮಿ, ಆಪಃ, ಅನಿಲಃ, ಅನಲಃ, ವಾಯು. ಭೂಮಿರಾಪೋ ನಲೋ ವಾಯು ಖಂ. ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ ಈಗಾಗಲೇ. ಈಗ ನಾನು ಏನು ಪಟ್ಟಿ ಕೊಡ್ತಾ ಇದ್ದೇನೆ, ಕೃಷ್ಣ ಏನು ಪಟ್ಟಿ ಕೊಡ್ತಾ ಇದ್ದೇನೆ, ಆ ಎಲ್ಲ ಅಂಶಗಳು ಈ ಕ್ಷೇತ್ರದಲ್ಲಿ ಉಂಟು. ಭೂಮಿ, ಭೂಮಿಗೆ ಬಹಳ ವಿಶೇಷವಾದ್ದು ಗಂಧ, ವಾಸನೆ. ಭೂಮಿಯ ವಾಸನೆ ನಮಗೆ ಗೊತ್ತಿರ್ಬೇಕಾದ್ರೆ ಮಳೆ ಬರಬೇಕು. ಮಳೆ ಬಂದಾಗ ಭೂಮಿಯಿಂದ ಗಂಧ ತೀರ್ಬೇಕು. ಗಂಧವಹ ಅದು ನಮ್ಮಲ್ಲಿದೆ. ಆಪಹ ನೀರು. ನಮ್ಮ ದೇಹದಲ್ಲಿ 70-80% ನೀರೇ ತುಂಬಿಕೊಂಡಿರೋದು. ಅನಿಲ ಗಾಳಿ. ಶ್ವಾಸಕೋಶ ತಗೊಳ್ತೀರಾ, ಹೃದಯ ತಗೊಳ್ತೀರಾ, ಯಾವ ಅಂಗಗಳಿದೆ ದೇಹದೊಳಗೆ ಅದರ ಎಲ್ಲ ಗಾಳಿ. ಖಂ ಅಂದ್ರೆ ಆಕಾಶ, ನೋಡಲಿಕ್ಕೆ ಖಾಲಿ ಇರ್ತಕ್ಕಂಥದ್ದು. ಆ ಖಾಲಿ ಇರೋದು ನಮ್ಮ ದೇಹಗಳು. ಭೂಮಿರಾಪೋ ನಲೋ ವಾಯು ಖಂ, ಈ ಎಲ್ಲವೂ ಪಂಚಭೂತಗಳು. ಈ 5 ಮಹಾಭೂತಗಳು ಈ ದೇಹದಲ್ಲಿ ಇದೆ. ಪಂಚಭೂತಾನ್ಯಹಂಕಾರ ಎರಡನೇ. ನಮಗೆಲ್ಲ ನಾನು ಯಾರು ಅಂತ ಗೊತ್ತಿದೆ. ನಾನು ಅಂತ ಹೇಳುವಾಗ ನನ್ನ ಹೆಸರು, ನನ್ನ ದೇಹ, ನನ್ನ ಆಸ್ತಿ, ನನ್ನ ಸಂಸಾರ, ನನ್ನಲ್ಲಿರ್ತಕ್ಕಂಥ ಹಣ ಎಲ್ಲ ಸೇರುತ್ತದೆ. ಅಹಂಕಾರ. ಅಹಂಕಾರ ರಹಿತನಾದ ವ್ಯಕ್ತಿ ಇಲ್ಲ. ಅದು ಮನಸ್ಸಿಗೆ ಸಂಬಂಧಪಟ್ಟಿದೆ. ಏಕೆ ಅಹಂಕಾರ ಕೊಡುತ್ತೇವೆ ಅಂತ ಗೊತ್ತಿಲ್ಲ. ಎಂದು ಮಾತಾಡ್ತೀನಿ. ನಮಗೆಲ್ಲರಿಗೂ ಅಹಂಕಾರ ಇದೆ, ಎಲ್ಲರಿಗೂ ಇದೆ. ಯಾಕಿದೆ? ಆ ಅಹಂಕಾರ ಹೇಗಿದೆ ಎನ್ನುವುದಕ್ಕೆ ಕಾರಣ ಗೊತ್ತಿಲ್ಲ. ನಾನು ಬಹಳ ವರ್ಷದಿಂದ ಯೋಚನೆ ಮಾಡ್ತೇನೆ. ಅಹಂಕಾರ ನಮಗಿದೆ, ಯಾಕಿದೆ? ಬುದ್ಧಿ, ಮನಸ್ಸು ಬೇರೆ. ಮನಸ್ಸು ಒಂದು ಗುಡಾಣ. ಯೋಚನೆಗಳು, ನೆನಪುಗಳು, ಅವುಗಳ ಒಂದು ಗುಡಾಣ ಮನಸ್ಸು. ಆದರೆ ಮನಸ್ಸು ಬುದ್ಧಿ ಅಲ್ಲ. ಬುದ್ಧಿಸ್ತು ಸಾರಥಿಂ ವಿದ್ಧಿ. ಯಮಧರ್ಮರಾಯ ಹೇಳಿದ್ದೀನಿ ನಾನು ನೆನಪಿ. ಮನಸ್ಸಿನಲ್ಲಿ ಇರತಕ್ಕಂತಹ ಆಲೋಚನೆಗಳನ್ನೆಲ್ಲ ಸಂಗ್ರಹಿಸಿ ಯಾವುದೋ ಒಂದು ತೀರ್ಮಾನ ತಗೊಳ್ತಕ್ಕಂಥ ಒಂದು ಶಕ್ತಿ ಇದೆ ನಮಗೆ, ಅದು ಬುದ್ಧಿ. ನಿಜ ಜೀವನದಲ್ಲಿ ಏನೇನೋ ಸಮಸ್ಯೆಗಳು ಬರುತ್ತೆ, ಏನೇನೋ ಪ್ರಶ್ನೆ ಉತ್ತರ ಕೊಡಬೇಕಾಗುತ್ತೆ, ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಬೇಕಾಗುತ್ತೆ. ನಮ್ಮ ಕಣ್ಣಿನ ಮುಂದೆ, ನಮ್ಮ ಮನಸ್ಸಿನಲ್ಲಿ ನೂರಾರು ವಿಚಾರಗಳಿರುತ್ತೆ, ಅನೇಕ ವಿಷಯಗಳಿರುತ್ತೆ.
ಹಾಗೆ ಇರತಕ್ಕಂಥ ವಿಷಯಗಳನ್ನೆಲ್ಲ ನಾವು ಹೇಳ್ಬಿಡಲ್ಲ, ಯೋಚನೆ ಮಾಡುತ್ತೇವೆ. ನನ್ನ ಮನಸ್ಸಿನಲ್ಲಿ ದಾಖಲಾಗಿರುವ ವಿಷಯಗಳನ್ನು ಕುರಿತು ಯೋಚನೆ ಮಾಡಿ ಆಮೇಲೆ ಏನೋ ಒಂದು ನಿರ್ಣಯವನ್ನು ಹೇಳ್ತೀನಿ. ಆ ಏನೋ ಒಂದು ನಿರ್ಣಯವನ್ನು ಹೇಳಲಿಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂದ್ರೆ ಅದು ಬುದ್ಧಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಈ ಅವ್ಯಕ್ತ ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಬಹಳ ಪಾರಿಭಾಷಿಕವಾಗಿ ಮೂಲ ಪ್ರಕೃತಿ ಹಿಂಗ್ ಬಿಡ್ತಾರೆ. ಏನ್ ಹಾಗಂದ್ರೆ ಅದೆಲ್ಲ ನಮ್ಮನ್ನು ಉಂಟು. ಅವ್ಯಕ್ತ, ವ್ಯಕ್ತ ಅಂದ್ರೆ ಕಾಣಿಸುವುದು, ವ್ಯಕ್ತ ಅಂದ್ರೆ ತೋರುವುದು, ಅವ್ಯಕ್ತ ಅಂದ್ರೆ ಕಾಣಿಸದೇ ಇರು. ಈಗ ಮಂಗಳೂರಿನಲ್ಲಿ ಕುಳಿತಿದ್ದೇವೆ. ಮಂಗಳೂರಿನ ಯಾವುದೋ ಒಂದು ಕಟ್ಟಡದೊಳಗೆ ಕುಳಿತಿದ್ದೇವೆ. ಮಂಗಳೂರಿನ ಕಟ್ಟಡದ ಒಳಗೆ ಯಾಕೋ ಕುಳಿತಿದ್ದೇವೆ. ಇನ್ನೊಂದೂವರೆ ಗಂಟೆ ಆದ್ಮೇಲೆ ಆ ಕಟ್ಟಡ ಖಾಲಿಯಾಗಿರುತ್ತೆ, ನಾವು ಅಲ್ಲಿ ಇರುವುದಿಲ್ಲ. ಯಾವ ಉದ್ದೇಶದಿಂದ ಕುಳಿತಿರುತ್ತೇವೋ ಆ ಉದ್ದೇಶ ಮುಕ್ತಾಯ ಆಗಿರುತ್ತೆ ಅಥವಾ ಅಪೂರ್ಣವಾಗಿದೆ. ಇದು ಯಾಕೆ ಘಟಿಸುತ್ತೆ ಹೀಗೆ? ಅಥವಾ ಮಂಗಳೂರಿನಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಯಾಕೆ ಇಷ್ಟು ಜನ ಬಂದಿದ್ದೀವಿ? ನಿಮ್ಗಿಲ್ಲೇನು ಊಟ ಕೊಡ್ತಾ ಇಲ್ಲ, ನಿಮಗೆಲ್ಲರಿಗೂ ತಿಂಡಿ ಪುಷ್ಕಳವಾಗಿ ಕೊಡ್ತಾ ಇಲ್ಲ, ನಿಮಗೆ ಆಕರ್ಷಕವಾಗಿರತಕ್ಕಂಥ ಬೇರೆ ಬೇರೆಯ ವಿಷಯಗಳು ಬೇರೆ ಬೇರೆ ಕಡೆ ಸಿಗುತ್ತೆ. ಎಲ್ಲಿ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಆ ದೂರದರ್ಶನವನ್ನು ನೋಡ್ಬೋದು, ನೂರು ವಾಹಿನಿಗಳಿರುತ್ತೆ ನೋಡ್ಬೋದು. ಆದ್ರೂ ಯಾರೋ ಒಂದಷ್ಟು ಮಂದಿ ಇಲ್ಲಿ ಬಂದಿದ್ದಾರೆ. ಯಾಕೆ? ಇಂಥ ನೂರಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆ ನೂರಾರು ಕಾರ್ಯಕ್ರಮಗಳಿಗೂ ಸಾವಿರಾರು ಜನ ಹೋಗ್ತಾರೆ. ಯಾಕೆ? ಯಾಕೆ ಹೋಗಲ್ಲ? ಇದಕ್ಕೆ ಕಾರಣ ಗೊತ್ತಿಲ್ಲ. ಅವ್ಯಕ್ತ. ತತ್ವಶಾಸ್ತ್ರದಲ್ಲಿ ಅದನ್ನೇನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ಯೋಜಿತ ಅಂತಾರೆ. ನೀವೇ ಈ ಹೊತ್ತೇ ಇಲ್ಲೇ ಈ ಭಗವದ್ಗೀತೆಯ ಉಪನ್ಯಾಸವನ್ನೇ ಕೇಳಬೇಕು ಅಂತ ನಿಶ್ಚಯ ಆಗಿಬಿಟ್ಟಿದೆ. ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನ್ಯಪಿ ಶ್ರಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನ. ದೇಹದ ಒಳಗೆ ಇರತಕ್ಕಂತಹ ದೇಹಿ ತಾಯಿ ತಂದೆಯ ಸಂಯೋಗದಲ್ಲಿ ಮೊಟ್ಟ ಮೊದಲೊಂದು ಜೀವಕೋಶ ಆಗುತ್ತದೆ. ವೈದ್ಯ ಭಾಷೆಯಲ್ಲಿ ಮಿಯಾಟಿಕ್ ಡಿವಿಷನ್ ಅಂತಾರೆ. ಅರ್ಧ ತಂದೆಯಿಂದ ಅರ್ಧ ತಾಯಿಯಿಂದ ಒಂದು ಸೇರಿ ಮೊಟ್ಟ ಮೊದಲೊಂದು ಕೋಶ ಆಗುತ್ತಲ್ಲ, ಆ ಕೋಶಕ್ಕೆ ಒಂದು ಕೇಂದ್ರ ಇರುತ್ತಲ್ಲ, ಆ ಕೇಂದ್ರದಲ್ಲಿ ಲಿಖಿಸಲ್ಪಡುತ್ತದೆ ಶ್ರಜ್ಯತೆ. ಕೆತ್ತು ಬಿಡ್ತಾರೆ. ಏನು? ಆಯು. ಈ ವ್ಯಕ್ತಿ ಸಾಯುವುದು ಇಷ್ಟು ಕಾಲಕ್ಕೆ, ಇಷ್ಟೇ ಆಯುಷ್ಯ ಇವನಿಗೆ. ಕರ್ಮಚ, ಇಂಥದ್ದೇ ಕೆಲಸ ಮಾಡಬೇಕು. ವಿತ್ತಂಚ, ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಇವನ ಜೀವನದಲ್ಲಿ ಇಷ್ಟೇ ದುಡ್ಡಿರಬೇಕು. ವಿದ್ಯಾ, ಈ ವಿದ್ಯೆಯನ್ನೇ ಕಲಿಯಬೇಕು. ನಿಧನ, ಹೀಗೆ ಸಾಯ್ತಾನ. ಕಲ್ಲೆಡೋ ಸಾಯ್ತಾನ, ಹೃದಯಾಘಾತ ಸಾಯ್ತಾನ, ನಗ್ನಗ್ತಾ ಸಾಯ್ತಾನ, ಓಡಾಡ್ಕೊಂಡು ಸಾಯ್ತಾನ, ರೋಗಿಯಾಗಿ ಸಾಯ್ತಾನ. ಇದೆಲ್ಲವೂ ಶ್ರಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನ. ಗರ್ಭಾವಸ್ಥೆಯಲ್ಲಿ ಈ ದೇಹಿ, ಮತ್ತೆ ಜ್ಞಾಪಕಗಳು, ಇದು ದೇಹವಾದರೆ ದೇಹಿ ಆಳತಕ್ಕದ್ದು. ಆ ದೇಹಿ ಗರ್ಭದಲ್ಲಿದ್ದಾಗಲೇ ನಿರ್ಣಯ ಆಗಿಬಿಡುತ್ತೆ ಅಂತ. ಇವೆಲ್ಲ ಹೇಗೆ ಕಾಣಿಸತ್ತೇನ್ರಿ? ಹಣೆ ಬರಹ ಅಂತೀವಿ. ಈ ಹಣೆ ಕಾಣುತ್ತೆ? ಅವ್ಯಕ್ತ, ಕಾಣೋದಿಲ್ಲ. ಆದ್ರೆ ಹಾಗೆ ನಡೆಯುತ್ತೆ.